ಹಾಯ್ ಫ್ರೆಂಡ್, ನಮಸ್ಕಾರ. ತುಳುನಾಡ ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ನಾವು ಏಡಿಯ ಗಸಿಯನ್ನು ಮಾಡ್ತಾಯಿದ್ದೀವಿ. ಏಡಿ ಅಂತ ಹೇಳಿದರೆ ತುಳುನಾಡಿನಲ್ಲಿ ಇದಕ್ಕೆ ದೆಂಜಿ ಅಂತ ಹೇಳ್ತಾರೆ, ಅದೇ ರೀತಿ ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತ ಹೇಳ್ತಾರೆ. ಆ ಒಂದು ಏಡಿಯನ್ನು ಇವತ್ತು ನಾವು ಒಂದು ಗಸಿ ರೂಪದಲ್ಲಿ ಮಾಡಿ ನಿಮಗೆ ತೋರಿಸ್ತಿದ್ದೇವೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಅಡುಗೆ ಸಾಮಗ್ರಿಗಳನ್ನು ಆ್ಯಡ್ ಮಾಡಬೇಕು ಅಂತ ನಾನಿಲ್ಲಿ ತಿಳಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡಿದೆ, ಫಸ್ಟ್ನಿಂದ ಕಡೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ, ಸ್ವಚ್ಛವಾಗಿ ಕ್ಲೀನಾಗಿ ನೋಡಿ ಫ್ರೆಂಡ್ಸ್. ಯಾಕೆಂತ ಹೇಳಿದರೆ ಎಲ್ಲಾದರೂ ಒಂದು ಕಡೆ ಸ್ಕಿಪ್ ಆದರೂ ಕೂಡ ಅಡುಗೆ ಒಂದು ನಿಮಗೆ ಮಾನದಂಡ, ಅದಕ್ಕೆ ಹಾಕುವಂಥ ಅಡುಗೆ ಸಾಮಗ್ರಿ ಏನಾದರೂ ಮಿಸ್ ಆಗ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಎಲ್ಲೂ ಒಂದು ಕಡೆ ಮಿಸ್ ಮಾಡದೆ ಕ್ಲೀನಾಗಿ ನೋಡಿ. ಓಕೆ ಫ್ರೆಂಡ್ಸ್, ಈ ಒಂದು ಅಡುಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಪ್ರತಿ ವೀಡಿಯೋದ ಅಪ್ಡೇಟ್ ನಿಮಗೆ ಕಾಲಕಾಲಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಓಕೆ, ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿ ಇವತ್ತು ಏಡಿ ಸುಕ್ಕವನ್ನು ಮಾಡುವ. ಏಡಿ ಸುಕ್ಕ ಅಂದರೆ ಒಂದು ಸ್ವಲ್ಪ ಗಶಿ ಟೈಪ್ ಒಂದು ರೆಸಿಪಿಯನ್ನು ಮಾಡುವ. ಗಂಜಿ ಊಟಕ್ಕೆ ಒಳ್ಳೆಯದಾಗತ್ತೆ ಇದು. ಫ್ರೆಂಡ್ಸ್, ಇಲ್ಲಿ 8 ಏಡಿ ಇದೆ. ಒಂದು ಮೀಡಿಯಮ್ ಗಾತ್ರದ್ದು ಏಡಿ ಇದು. ಜೆಂಜಿ ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ, ಕ್ರ್ಯಾಬ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದನ್ನು ಒಂದು 8 ತಗೊಂಡಿದ್ದೇವೆ ಇಲ್ಲಿ. ಅದೇ ರೀತಿ ಅದಕ್ಕೆ ಬೇಕಾಗೋದ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದು ಕೊತ್ತಂಬರಿ ಒಂದು 2 ಚಮಚ, ಅದೇ ರೀತಿ ಕಾಳುಮೆಣಸು 1 ಚಮಚ, ಮೆಂತ್ಯ ಒಂದು ಅರ್ಧ ಚಮಚ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ. ಇವಿಷ್ಟು ಮಸಾಲೆ ಬೇಕಾಗಿದೆ ನಮಗೆ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಕರಿಬೇವು ಸೊಪ್ಪು ಇಡೀ ಈ ರೀತಿ, ಮತ್ತು ಬ್ಯಾಡಗಿ ಮೆಣಸು ಸ್ವಲ್ಪ ಒಳ್ಳೆ ತಗೊಳುತ್ತೆ ಇದಕ್ಕೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು. ನಾವೊಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇವೆ. ಇದಕ್ಕೆ ಒಂದು ಸ್ವಲ್ಪ ನೀವು ಒಂದೆರಡು ಗುಂಟೂರು ಮೆಣಸು ಇದ್ದರೂ ಕೂಡ ಹಾಕ್ಬೋದು, ಒಳ್ಳೆ ಖಾರ ಆಗುತ್ತೆ ಇದು. ಆಮೇಲೆ ಒಂದು ಅರ್ಧ ನೀರುಳ್ಳಿ, ಒಂದು ಅರ್ಧ ಮುಕ್ಕಾಲು ಗಡಿಯಷ್ಟು ತೆಂಗಿನಕಾಯಿ ಇದೆ ಇಲ್ಲಿ. ಒಂದು ಸ್ವಲ್ಪ ಹಳದಿ ಹುಡಿ, ಅರಿಶಿಣ ಹುಡಿ, ಆಮೇಲೆ ಒಂದು ಹುಣಸೆ ಹಣ್ಣು ಗಾತ್ರದ್ದು ಹುಳಿಯು. ಇಲ್ಲಿ ಒಂದು 5 ಬೆಳ್ಳುಳ್ಳಿ ಇದೆ. ಇವಿಷ್ಟೇ ಬೇಕಾಗಿರೋದು. ಈಗ ನಾವು ಮೊದಲನೇದಾಗಿ ಮೆಣಸನ್ನು ಸ್ವಲ್ಪ ಹುರ್ಕೊಳ್ಳೋಣ. ಒಳ್ಳೆ ಖಾರವಾಗಿ ಮಜವಾಗಿರುತ್ತೆ ಫ್ರೆಂಡ್ಸ್ ಇದು ಏಡಿ ಸುಕ್ಕ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಮೆಣಸನ್ನು ಹುರಿಸ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಇದನ್ನು, ಯಾಕಂದರೆ ಮತ್ತೆ ಸುಟ್ಟೋಗುವಂಥ ಒಂದು ಸಂಭವ ಇರ್ತದೆ. ಗುಂಟೂರು ಮೆಣಸಿದ್ರೆ 1-2 ಹಾಕ್ಬೋದು, ಯಾಕಂದರೆ ಖಾರ ಒಳ್ಳೆಯದಾಗತ್ತೆ. ಆದಷ್ಟು ಏಡಿ ಸುಕ್ಕ, ಏಡಿ ಗಸಿ ಎಲ್ಲ ಮಾಡುವಾಗ ಒಂದು ಸ್ವಲ್ಪ ಸ್ಪೈಸಿ ಇದ್ದರೆ ಒಳ್ಳೆಯದೇ, ಯಾಕಂದರೆ ಇಲ್ಲದಿದ್ದರೆ ಅದು ಅಷ್ಟಾಗಿ ರುಚಿ ಬರಲ್ಲ. ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಒಂದು ಸ್ವಲ್ಪ ಪರಿಮಳ ಒಳ್ಳೆ ಬರುತ್ತೆ ಮತ್ತು ಬೇಗ ಹುರಿಯುತ್ತೆ ಅದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಮೆಣಸು ಒಳ್ಳೆ ಸಿಡಿತಾ ಇದೆ. ಇದನ್ನು ಇನ್ನು ತೆಗೆದೊಂದು ಮಿಕ್ಸಿ ಜಾರಿಗೆ ಹಾಕೋಣ ಇದನ್ನು. ಅದೇ ರೀತಿ ನಾವು ತಗೊಂಡ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್, ಅಡುಗೆ ಸಾಮಗ್ರಿಗಳನ್ನೆಲ್ಲ ಹುರಿಯೋಣ. ಇದಕ್ಕೆ ಮೆಂತ್ಯ ಒಂದು ಸ್ವಲ್ಪ ಜಾಸ್ತಿ, ಯಾಕಂದರೆ 1/4 ಚಮಚ ಮೆಂತ್ಯ ಯಾವುದಕ್ಕೂ ಹಾಕೋದಿಲ್ಲ. ಸ್ವಲ್ಪ ಮೆಂತ್ಯ ತಗೊಳುತ್ತೆ ಇದಕ್ಕೆ. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಎಣ್ಣೆ ಹಾಕ್ಕೊಂಡು ಒಳ್ಳೆ ಮಾಡಿ ಹುರಿಯುವ ಇದನ್ನು ಕೂಡ. ಆದಷ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ, ಮತ್ತು ಕರಂಚಿ ಹೋಗುವಂಥ ಒಂದು ಸಂಭವ ಇರ್ತದೆ. ಫ್ರೆಂಡ್ಸ್, ಇದು ಕೂಡ ಮಸಾಲೆ ಹುರಿದು ಆಯಿತು, ಒಳ್ಳೆ ಕಾಯ್ತಾ ಬಂತು. ಇದನ್ನು ತೆಗೆಯುವ, ಇನ್ನು ಮಿಕ್ಸಿ ಜಾರಿಗೆ ಹಾಕುವ. ಫ್ರೆಂಡ್ಸ್, ಇಲ್ಲಿ ಎಲ್ಲ ಮಸಾಲೆ ಹಾಕಿದ್ದೇವೆ. ಇದಕ್ಕೆ ಹುಳಿ ಹಾಕುವ, ಆನಂತರ ಬೆಳ್ಳುಳ್ಳಿ ಹಾಕುವ, ಆನಂತರ ಈರುಳ್ಳಿ ಹಾಕುವ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಬುವ. ಓಕೆ ಫ್ರೆಂಡ್ಸ್, ನಮ್ಮ ಮಸಾಲೆ ರೆಡಿಯಾಗಿದೆ ಇಲ್ಲಿ. ಈಗ ಇದಕ್ಕೆ ತೆಂಗಿನಕಾಯಿ ಮತ್ತು ಹಳದಿ ಇದನ್ನು ಮಿಕ್ಸ್ ಮಾಡಿ ಒಂದು 2 ಸುತ್ತು ತಿರುಗಿಸ್ಬಿಡುವ, ಅಷ್ಟೇ ಸಾಕು. ಓಕೆ, ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿದ್ದೇವೆ. ಎಣ್ಣೆಯನ್ನು ಇಲ್ಲಿ ಇಡುವ ಗ್ಯಾಸ್ ಮೇಲೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕುವ. ಒಂದು 2-3 ಚಮಚಷ್ಟು ಎಣ್ಣೆ ಹಾಕುವ. ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಈ ರೀತಿ ಆ್ಯಡ್ ಮಾಡುವ. ಒಳ್ಳೆ ಸಾಸಿವೆ ಕಾದ ನಂತರ ಈರುಳ್ಳಿ ಒಳ್ಳೆ ಮಾಡಿ ಕಾಯಬೇಕು. ಇನ್ನು ಇದಕ್ಕೆ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡುವ, ಕರಿಬೇವಿನ ಸೊಪ್ಪು.
ಈಗ ಇದಕ್ಕೆ ನಾವು ಏಡಿಯನ್ನು ಮಿಕ್ಸ್ ಮಾಡುವ. ನಮ್ಮ ಜಂಜಿಯನ್ನು ಇದಕ್ಕೆ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಒಳ್ಳೆ ಬೇಯ್ತಾ ಇದೆ ನಮ್ಮ ಏಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ. ಈಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ. ಮಸಾಲೆ ಕಡ್ದಿರುವಂಥ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕುವಂಥದ್ದು. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ನಮ್ಮ ಜಂಜಿ ಗಸಿ, ಕ್ರ್ಯಾಬ್ ಗಸಿ ರೆಡಿ ಆಗ್ತದೆ. ಸ್ವಲ್ಪ ಬೇಯಬೇಕೀಗ. ಎಸ್ ಫ್ರೆಂಡ್ಸ್, ನಮ್ಮ ಇಲ್ಲಿ ಜಂಜಿ ಗಸಿ ಒಳ್ಳೆ ಬಂದಿದೆ. ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ಈಗ ನೀವು ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ಬೆಂದಿದೆ. ಇಲ್ಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಫ್ರೆಂಡ್ಸ್, ತುಳುನಾಡು ಸ್ಪೆಷಲ್ ಜಂಜಿ ಸುಕ್ಕ, ಕ್ರ್ಯಾಬ್ ಸುಕ್ಕ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಒಂದು ಖಾರವಾದ ಕ್ರ್ಯಾಬ್ ಸುಕ್ಕವನ್ನು ಅನ್ನದ ಜೊತೆ ಭಾಳ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪಿಗಳು ಇನ್ನು ಮುಂದೆ ಕೂಡ ನಮ್ಮ ಒಂದು ಚಾನಲಿಂದ ಬರ್ತವೆ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.